ಎಲ್ಲರಿಗೂ ನಮಸ್ಕಾರ. ಶ್ರೀ ಮಹಾವಿಷ್ಣುವೇ ನಮಃ. ನಾವೆಲ್ಲರೂ ಇತಿಹಾಸ ಪ್ರಸಿದ್ಧವಾದಂತಹ ವೀರಮಂಗಲ ಶ್ರೀ ಮಹಾವಿಷ್ಣು ಮೂರ್ತಿ ದೇವಸ್ಥಾನದ ಈ ಪುಣ್ಯಕ್ಷೇತ್ರದಲ್ಲಿದ್ದೇವೆ. ಸಾಧಾರಣ 200 ವರ್ಷಕ್ಕಿಂತ ಮೊದಲೇ ಇಲ್ಲಿ ದೇವರ ಒಂದು ಪ್ರತಿಷ್ಠೆ ಆಗಿದೆ ಅಂತ ಇತಿಹಾಸದಿಂದ ತಿಳಿದು ಬಂದಿರ್ತದೆ. ಪಕ್ಕದ ಇಡ್ಯಾಡಿ ಎಂಬಲ್ಲಿ ಈ ಮಹಾವಿಷ್ಣು ದೇವರ ಒಂದು ಮೂಲಸ್ಥಾನ ಇದೆ ಅಂತ ಹೇಳಿ ಪ್ರಶ್ನೆಯಲ್ಲಿ ಕಂಡುಬಂದಂಥ ವಿಚಾರ. ನಾನು ಇಲ್ಲಿ ರಾಧಾಕೃಷ್ಣ ಶಿಗ್ರಿತ ಅಂತೇಳಿ ಸಾಧಾರಣ 50 ವರ್ಷದಿಂದ ಅರ್ಚಕ ವೃತ್ತಿಯಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ನನ್ನಿಂದ ಮೊದಲು ನನ್ನ ತಂದೆಯವರು ಇಲ್ಲಿ ಪೂಜೆ ಮಾಡ್ತಾಯಿದ್ದರು. ಇತಿಹಾಸ ಪ್ರಸಿದ್ಧವಾದಂತಹ ಮಹಾಲಿಂಗೇಶ್ವರ ದೇವರು ಅವಭೃತಕ್ಕೆ ಬರುವಂತಹ ಪುಣ್ಯಕ್ಷೇತ್ರ ಈ ವೀರಮಂಗಲ. ಈ ವೀರಮಂಗಲಕ್ಕೆ ದೇವರ ಸನ್ನಿಧಾನಕ್ಕೆ ಬಂದು ಮಹಾವಿಷ್ಣು ದೇವರಿಗೆ ವಿಶೇಷವಾದಂತಹ ಸೇವೆ ಸಲ್ಲಿಸುವುದರಿಗೆ ಮಹಾವಿಷ್ಣು ದೇವರು ಮತ್ತು ಮಹಾಲಿಂಗೇಶ್ವರ ದೇವರು ಪರಸ್ಪರ ಭೇಟಿಯಾಗುವಂತಹ ಈ ಸ್ಥಳದಲ್ಲಿ ಮಹಾವಿಷ್ಣು ದೇವರಿಗೆ ವಿಶೇಷವಾದಂಥ ಬೇರೆ ಬೇರೆ ಸೇವೆಗಳು ಇಲ್ಲಿ ನಡೀತಾ ಇದೆ. ವಿಶೇಷವಾಗಿ ಮಹಾವಿಷ್ಣು ದೇವರಿಗೆ ಪ್ರತಿ ಸಂಕ್ರಮಣಕ್ಕೆ ಹೋಮಾನಾಭಿಷೇಕ, ಗಣಹೋಮ, ಹಾಗೆ ದುರ್ಗಾ ಪೂಜೆ, ಭಜನೆ ಇತ್ಯಾದಿ ಸೇವೆಗಳು ಪ್ರತಿ ತಿಂಗಳಲ್ಲಿ ನಡೀತಾ ಇದೆ. ನಿತ್ಯದಲ್ಲಿ ದೇವರಿಗೆ ಒಂದು ಹೊತ್ತಿನ ಪೂಜೆ ನಡೀತಾ ಉಂಟು. ಗಣಪತಿ ದೇವರು, ಹಾಗೆ ದುರ್ಗಾ ಪರಮೇಶ್ವರಿ, ಶಾಸ್ತಾರು ದೇವರು ಉಪ ದೇವತೆಗಳಾಗಿ ಇಲ್ಲಿ ಸೇವೆ ಕೈಗೊಳ್ತಾ ಇದ್ದಾರೆ. ಹಾಗೂ ಪರಿವಾರ ದೈವಗಳಾಗಿ ಹುಲಿಭೂತ, ಹಾಗೆ ವ್ಯಾಘ್ರಚಾಮುಂಡಿ, ರಕ್ತೇಶ್ವರಿ, ಹಾಗೆ ಶಿರಾಡಿ, ಗುಳಿಗ, ಕೊಡಮಣಿತ್ತಾಯ ಎಂಬ 7 ದೈವಗಳು ಇಲ್ಲಿ ಪರಿವಾರ ದೈವಗಳಾಗಿ ಈ ಸ್ಥಳದಲ್ಲಿ ನೆಲೆ ನಿಂತಿದ್ದಾರೆ. ಇಲ್ಲಿ ವಿಶೇಷವಾದಂಥ ಒಂದು ಸಂತಾನ ಪ್ರಾಪ್ತಿಗಾಗಿ ಪ್ರಾರ್ಥನೆ ಮಾಡಿಕೊಂಡು ಸೇವೆ ಸಲ್ಲಿಸಿದರೆ ಸಂತಾನ ಪ್ರಾಪ್ತಿ ಆಗ್ತದೆ. ಮಂಗಲ ಕಾರ್ಯ ನಡೆಯದೇ ಇರುವಂತಹ ದಂಪತಿಗಳು ಇಲ್ಲಿ ಬಂದು ದಂಪತಿಗಳು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿದರೆ ಮಂಗಲ ಕಾರ್ಯಗಳೆಲ್ಲ ಇಲ್ಲಿ ನಡೆಯುತ್ತದೆ. ದಂಪತಿಗಳಿಗೆ ಒಳ್ಳೆಯ ರೀತಿಯ ಸಂತಾನ ಪ್ರಾಪ್ತಿ ಆಗಿದೆ ಅಂತೇಳಿ ಇಲ್ಲಿ ವಿಶೇಷವಾದಂತಹ ಒಂದು ಪ್ರತೀತಿ. ಇಲ್ಲಿ ಬಂದು ಸೇವೆ ನಡೆಸಿದರೆ ಮಕ್ಕಳಾದಂತಹ ಒಂದು ನಿದರ್ಶನಗಳು ಇದೆ. ಪ್ರತಿ ವರ್ಷ ಪ್ರತಿಷ್ಠಾ ದಿವಸ ಫೆಬ್ರವರಿ 15ಕ್ಕೆ ಜಾತ್ರೋತ್ಸವ ನಡೀತಾ ಇದೆ. ಜಾತ್ರೋತ್ಸವದ ಒಂದು ದಿವಸದ ಜಾತ್ರೆ ದೇವರಿಗೆ ನಡೀತಾ ಉಂಟು. ಮರುದಿವಸ ದೈವಗಳಿಗೆ ನೇಮೋತ್ಸವ, ಅನ್ನದಾನ ಇತ್ಯಾದಿಗಳೆಲ್ಲ ಪ್ರತಿ ವರ್ಷವೂ ನಡೆಯುವಂತಹ ಒಂದು ಕಾರ್ಯಕ್ರಮ. ಮತ್ತು ದೇವರು ಮಹಾಲಿಂಗೇಶ್ವರ ದೇವರ ಅವಭೃತ ಸ್ನಾನಕ್ಕೆ ಬರುವಂಥ ಸಂದರ್ಭದಲ್ಲಿ ದೇವರು ಇಲ್ಲಿ ಬಂದು ಪರಸ್ಪರ ಮಹಾವಿಷ್ಣು ದೇವರಿಗೆ ಭೇಟಿಯಾಗಿ ಇಲ್ಲಿ ಅವಭೃತ ಸ್ನಾನವನ್ನು ಮಾಡಿ ಪುನಃ ದೇವರು ಹೋಗುವಂಥ ಒಂದು ಕಾರ್ಯಕ್ರಮ ನಡೀತಾ ಉಂಟು. ವರ್ಷ ಜಾತ್ರಾ ಸಂದರ್ಭದಲ್ಲಿ ಇಲ್ಲಿ ಶಿರಾಡಿ ದೈವ ಮತ್ತು ಹುಲಿಭೂತ ದೈವ, ಕೊಡಮಣಿತ್ತಾಯ ಇದು ಈ ದೇವಸ್ಥಾನದ ಪರಿಸರದಲ್ಲಿ ಇದೆ. ಅಲ್ಲಿಂದ ಭಂಡಾರ ಇಲ್ಲಿ ಬಂದು ದೈವಗಳಿಗೆ ವಿಶೇಷವಾದ ನೇಮೋತ್ಸವ ಪ್ರತಿ ವರ್ಷವೂ ಜಾತ್ರಾ ಸಂದರ್ಭದಲ್ಲಿ ನಡೀತಾ ಉಂಟು. ಸಾಧಾರಣ ಊರ ಜನರು ಎಲ್ಲ ಬಂದು ಇಲ್ಲಿ ಜಾತ್ರೆ ಸಂದರ್ಭದಲ್ಲಿ ಸೇರಿ ದೇವರ ಸೇವೆಯನ್ನು ನಡೆಸಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಹೋಗ್ತಾ ಇದ್ದಾರೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.